ನಗರದ ಫಳ್ನೀರ್ನಲ್ಲಿರುವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ ಡಿವೈನ್ ಎಂಬ ವಿಶೇಷ ಬ್ರ್ಯಾಂಡ್ನಡಿ ಹೊರತರಲಾದ ತನ್ವಿಕಾ ನೂತನ ಆಭರಣ ಸಂಗ್ರಹವನ್ನು ಅನಾವರಣಗೊಳಿಸಲಾಯಿತು. ಫ್ಯಾಷನ್ ಮಾಡೆಲ್, ಡಿಸೈನರ್, ಬ್ಲಾಗರ್ ಶಹನಾಜ್ ಶೆಟ್ಟಿ ಮತ್ತು ರೂಪದರ್ಶಿ ವೈಷ್ಣವಿ ಶೆಟ್ಟಿ ತನ್ವಿಕಾ ನೂತನ ಆಭರಣ ಸಂಗ್ರಹವನ್ನು ಅನಾವರಣಗೊಳಿಸಿ ಶುಭ ಹಾರೈಸಿದರು. Tanvika collections. It looks stunning. We are looking forward to see more collections. Thank you. Gold and diamonds. Whenever I visit to Malabar Gold and Diamonds, there are beautiful, unique collections. What catches my eyes is like there are beautiful collections for traditional South beats and which suits for everyone for sarees. ಬಳಿಕ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೈವಿಧ್ಯದಿಂದ ಕೂಡಿದ ಈ ನೂತನ ಸಂಗ್ರಹವು ದೈವತ್ವವನ್ನು ಸಾರುವ ಆಭರಣವಾಗಿದೆ. ಇದರಲ್ಲಿ ಸಾಂಪ್ರದಾಯಿಕ ಹಾಗೂ ಅದೃಷ್ಟ ತರುವ ಲಕ್ಷ್ಮೀ ದೇವತೆಯನ್ನು ಅಳವಡಿಸಲಾಗಿದೆ. ಇದೊಂದು ಅದ್ಭುತವಾದ ಸಂಗ್ರಹವಾಗಿದ್ದು, ತನ್ವಿಕಾ ಆಭರಣಗಳು ಎಲ್ಲ ವಯೋಮಾನದವರಿಗೆ ತಕ್ಕಂತೆ ಹಬ್ಬಗಳು, ಮದುವೆ ಮತ್ತಿತರ ಸಮಾರಂಭಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ ನೆಕ್ಲೆಸ್, ಓಲೆಗಳು, ಬಳೆಗಳು ಮತ್ತು ಉಂಗುರಗಳ ಸಾಕಷ್ಟು ಸಂಗ್ರಹಗಳು ಲಭ್ಯವಿದೆ. ಈ ಸಂದರ್ಭ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಸ್ಟೋರ್ ಹೆಡ್ ಶರತ್ ಚಂದ್ರನ್, ಮ್ಯಾನೇಜ್ಮೆಂಟ್ ಟ್ರೈನಿ ಅಹ್ಮದ್ ನಜರ್, ಶೋರೂಮ್ ಮ್ಯಾನೇಜರ್ ರಘುರಾಮ್ ಸಿಎಸ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.